ಕರುಣಿಸು ವರಗಳ ಪ್ರಭುವೇ. ವೀಕ್ಷಕರೇ, ನಮ್ಮ ಟಿವಿಯ ಯಕ್ಷರಾಮಾಯಣ ಭಂಡಾರಿ ಬಿಲ್ಡರ್ಸ್ ಯಕ್ಷರಾಮಾಯಣ ಪಟ್ಲಗುತ್ತು ಸತೀಶ್ ಶೆಟ್ಟಿಯವರ ಸಿರಿಕಂಠದಲ್ಲಿ ಧಾರಾವಾಹಿಯಾಗಿ ಹರಿದು ಬರುತ್ತಿದೆ. ಯಕ್ಷರಾಮಾಯಣ ಪಾವಂಜೆಯ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಕ್ಷೇತ್ರ ಇವರ ಸಂಪೂರ್ಣ ಸಹಕಾರದೊಂದಿಗೆ ನಮ್ಮ ಟಿವಿಯಲ್ಲಿ ಭಂಡಾರಿ ಬಿಲ್ಡರ್ಸ್ ಯಕ್ಷರಾಮಾಯಣ ಪ್ರಧಾನ ಪ್ರಾಯೋಜಕರು ಭಂಡಾರಿ ಬಿಲ್ಡರ್ಸ್, ಸಹ ಪ್ರಾಯೋಜಕರು ಮಾತಾ ಡೆವಲಪರ್ಸ್ ಹಾಗೂ ಚಾವಡಿಮನೆ ಜಗನ್ನಾಥ್ ಶೆಟ್ಟಿ, ವಿಜಯನಾಥ್ ವಿಠಲ್ ಶೆಟ್ಟಿ ಇವರ ಸಲಹೆ ಸಹಕಾರದೊಂದಿಗೆ ಯಕ್ಷರಾಮಾಯಣ ನಮ್ಮ ಟಿವಿಯಲ್ಲಿ ಮೂಡಿಬರುತ್ತಾ ಇದೆ. ಭರತಾಗಮನದ ಪ್ರಸಂಗ, ಪಾದುಕಾ ಪಟ್ಟಾಭಿಷೇಕದ ಈ ಕಥಾಭಾಗದಲ್ಲಿ ಕಡಂದಲೆ ರಾಮರಾವ್ ಅವರ ಪ್ರಸಂಗವನ್ನು ಎತ್ತಿಕೊಂಡಿದ್ದೇವೆ. ಭರತ ಭಾರದ್ವಾಜರ ಅನುಮತಿಯನ್ನು ಪಡೆದು ಅವರ ಸೂಚನೆಯ ಮೇರೆಗೆ ಶ್ರೀರಾಮನನ್ನು ಹುಡುಕಿಕೊಂಡು ಚಿತ್ರಕೂಟದ ಕಡೆಗೆ ಬಂದಿದ್ದಾನೆ. ಲಕ್ಷ್ಮಣ ಅಣ್ಣನ ಆಜ್ಞೆಯಂತೆ ಕೋಲಾಹಲಕ್ಕೆ ಕಾರಣವಾದಂತಹ ವಿಚಾರ ಏನು ಎನ್ನುವುದನ್ನು ಮರದ ಮೇಲಿದ್ದು ತಿಳಿದು ಕೆಳಗಿಳಿದು ಬಂದು ಅಣ್ಣನ ಎದುರು ಕೈಕಟ್ಟಿ ನಿಂತಿದ್ದಾನೆ. ರಾಮ ಲಕ್ಷ್ಮಣರಿರುವಲ್ಲಿಗೆ ಭರತ ಜೊತೆಯಲ್ಲಿ ಯಾರೆಲ್ಲ ಬರ್ತಾರೆ ಕೇಳಿ. ಜನಗೆ ಜನರು ಕೇಳಿರಿತ್ತಲು ಭರತ ಘನವೇಗದಿಂದ ಶತ್ರುಗ ಸುಮಂತ್ರರ ಕೂಡಿ ವನವ ಸಂಚರಿಸಿ ರಾಮನ ಪರ್ಣಶಾಲೆಯಂ ಹುಡುಕಿ ದೂರದಲ್ಲಿ ಕಂಡು ಅನುನಯದಿ ಬರುತಗ್ನಿಹೋತ್ರಾದಿ ಸಮಾಗಮದಿ ವನಿತೆಯಳ ಸಗಿದ ಲಕ್ಷ್ಮಣನ ಸೇವೆಯಗುಂಡು ವಿನುತ ದರ್ಭಾಸನದಿ ಕುಳಿತ ಅಣ್ಣನನ್ನು ನೋಡಿ ಸೋದರನೊಳ್ಳಿಂತೆಂದನು. ಆಯ್ 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 ಆಡು ಮಾತೊಂದಿದೆ.
ಊಟ ಮಾಡುತ್ತಿರುವಾಗ ಯಾರಾದರೂ ಬಂದರೆ ಅವರು ನಮ್ಮವರು ಎಂದು. ಶ್ರೀರಾಮ ಹಾಗೂ ಸೀತೆ ಅವರು ಭೋಜನವನ್ನು ಗೈಯುತ್ತಿರುವಾಗ ಅಯೋಧ್ಯೆಯ ಸೇನೆ ಬಂದದ್ದು ಅವರ ಅರಿವಿಗೆ ಬಂದದ್ದು. ಹಾಗಿದ್ರೆ ಬಂದವರೆಲ್ಲ ನಮ್ಮವರೇ. ಭೋಜನವನ್ನು ಮುಗಿಸಿ ರಾಮ ಭರತನ ನಿರೀಕ್ಷೆಯಲ್ಲೇ ಇದ್ದಾನೆ. ಕೈಕಟ್ಟಿ ನಿಂತಿದ್ದಾನೆ ಲಕ್ಷ್ಮಣ. ದೂರದಲ್ಲಿ ರಾಮ, ಲಕ್ಷ್ಮಣ, ಸೀತೆಯರು ಜಟಾವಲ್ಕಲಧಾರಿಗಳಾಗಿ ಋಷಿಜೀವನವನ್ನು ನಡೆಸುತ್ತಿರುವಂತಹ ಪರಿಯನ್ನು ಕಂಡು ಭರತ ಶತ್ರುಘ್ನನ ಜೊತೆಯಲ್ಲಿ ಹೀಗೆ ನೊಂದ ಮನದವನಾಗಿ ಹೇಳ್ತಾನೆ. ಅನುಜಾತ ನೋಡಿದೆಯ ಅನುಜಾತ ನೋಡಿದೆಯ ನಮ್ಮಗ್ರಭವನು ಮುನಿಗಳ ಕುಶಾಸನದಿ ಕುಳಿತುದನು ಮುನಿಗಳ ಕುಶಾಸನದಿ ಕುಳಿತುದನು ರೂಢಿಮಾಲರು ಮಂತ್ರಿಗಳು ಸೇರಿ ಸೇವೆಯರು ಮಾಡಿ ಸಂಭಾವಿಸಲ್ಪಡುವ ರಾಘವನು ಅನುಜಾತ ನೋಡಿದೆಯ ನಮ್ಮಗ್ರಭವನು ಕಾಡ ಜಂತುಗಳಿಂದ ಸೇವಿಸಲ್ಪಡುತ್ತಿರುವ ನೋಡಲಿರುತ್ತಿದನು ನಾನೀ ಕಣ್ಣಿನೊಳಗೆ ಅನುಜಾತ ನೋಡಲಿರುತ್ತಿ ನಾನು ಈ ಕಣ್ಣಿನೊಳಗೆ ಪೀತಾಂಬರದಿ ವಸ್ತ್ರಗಳು ಯೋಗ್ಯವಾದ ಆದ ಜಿಂಕೆಯ ಚರ್ಮ ಹೊತ್ತಿರುವ ನಗಡ ಆದ ಜಿಂಕೆಯ ಚರ್ಮ ಹೊತ್ತಿರುವ ಅಕಟ ಜಾತಿ ಕುಂದಾದಿ ಸುಮಗಳ್ ಮುಡಿವ ಮಸ್ತಕದೊಳೆ ಮೂತು ಜಡೆಗಳ ಭಾರವಿರುತ್ತು ಧರಿಸಿಗನೋ ಮೂತು ಜಡೆಗಳ ಭಾರವಿರುತ್ತು ಧರಿಸಿಗನು ಅನುಜಾತ ನೋಡಿದೆಯ ನಮ್ಮಗ್ರಭವನು ನಾನಂದರ ಮನೆಯಾಗಿ ಧರ್ಮವನ್ನು ಗಳಿಸುವ ಮಗಾನುಭಾವನರು ವಿಪಿನ ವಾಸದೊಳಗಿದ್ದು ವಾನಪ್ರಸ್ಥರ ತೆರದಿ ಕಾಮ ಕ್ಲೇಶದಿ ಧರ್ಮ ತಾನು ಸಂಪಾದಿಸುವ ವಿಧಿಯು ಬಂತಲ್ಲ ತಾನು ಸಂಪಾದಿಸುವ ವಿಧಿಯೋ ಬಂತಲ್ಲ ಅನುಜಾತ ನೋಡಿದೆಯ ನೋಡಿದೆಯ ನಮ್ಮಗ್ರಭವನು ಲಲಿತವಾಗಿ ಸುಗಂಧಗಳ ಲೇಪಿಸುವ ಲಲಿತವಾಗಿ ಸುಗಂಧಗಳ ಲೇಪಿಸುವ ನಿರ್ಮಲ ದೇಹ ಕುಳಿಯಿಂದ ಕೂಡಿರುವುದಯ್ಯೋ ನಿರ್ಮಲ ದೇಹ ಕುಳಿಯಿಂದ ಕೂಡಿಗುವುದು ಅಯ್ಯೋ ಅಯ್ಯಯ್ಯೋ ಬಲವಾದ ಕಷ್ಟವನ್ನಿಂದೊದಗಿ ತಮವಾದ ಅಪವಾದದಲ್ಲಿ ಸಿಕ್ಕಿದಿರು ಸುಡು ಸುಡು ಎನ್ನ ಜನ್ಮವನು
ನಮ್ಮ ಗ್ರಹವರೆ ಅನುಜಾತ ರಾಮಲಕ್ಷ್ಮಣ ಸೀತೆಯರು ಯಾವ ಸ್ಥಿತಿಯಲ್ಲಿದ್ದಾರೆ ಎನ್ನುವುದು ಯಕ್ಷಕವಿಯ ಕಲ್ಪನೆಯಲ್ಲಿ ಈ ರೀತಿಯಾಗಿ ಮೂಡಿಬರುತ್ತಾ ಇದೆ. ಭರತನ ಭಾವ ಏನು ಎನ್ನುವುದು ಕೂಡ ಪ್ರಕಟವಾಗುತ್ತಾ ಇದೆ. ಸುಡು ಸುಡು ಎನ್ನ ಬಾಳನು, ಹೀಗೆ ದುಃಖತಪ್ತನಾದಂತಹ ಭರತ ಅಳುತ್ತಾ ಅಳುತ್ತಾ ರಾಮನ ಕಡೆಗೆ ಬರ್ತಾನೆ. ಭರತ ದುಃಖದಿ ಭರತ ದುಃಖದಿ ಸೊರಗಿ ಭಯಭಕ್ತಿಯಲ್ಲಿ ರಾಮನ ಚರಣವೆರಡನು ಪಿಡಿಯುತ್ತ ಭಯಭಕ್ತಿಯಲ್ಲಿ ರಾಮನ ಚರಣವೆರಡನು ಪಿಡಿಯುತ್ತ ಅಣ್ಣ 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 ಎನ್ನುತ್ತ ವಂದಿಸಲು ಭರತನ ಪರಿಚಯ ರಾಮನಿಗಾಗುವುದಿಲ್ಲ, ಅಂದರೆ ಗುರುತು ಹಿಡಿಲಿಕ್ಕಾಗುವುದಿಲ್ಲ. ಯಾಕೆ? ರಾಮನ ನಿರೀಕ್ಷೆ ಇತ್ತು. ಕಿರೀಟವನ್ನು ಧಾರಣೆ ಮಾಡಿದಂತಹ ತಮ್ಮ ಭರತ ನನ್ನ ಪಾದ ಮೂಲಕ್ಕೆ ಬರಬಹುದು. ಆದರೆ ಬಂದಂತಹ ಭರತ ತಾನೂ ಕೂಡ ರಾಮನ ಹಾಗೆ ನಿರಾಭರಣನಾಗಿ ರಾಮನ ಕಡೆಗೆ ಸಾಗಿ ಬಂದಿದ್ದಾನೆ. ಜಟಾವಲ್ಕಲಧಾರಿಯಾದಂತಹ ರಾಮನೆದುರು ಪದಮೂಲದಲ್ಲಿ ಪ್ರಲಾಪಿಸುತ್ತಿರುವಂತಹ ಭರತನನ್ನು ಶ್ರೀರಾಮ ಸಮಾಧಾನ ಪಡಿಸ್ತಾನೆ. ಮುಂದಿನ ಪದ್ಯ ಕವಿ ಚಮತ್ಕೃತಿಯ ಒಂದು ವಿಶೇಷ ಸೊಗಡನ್ನು ಈ ಪದ್ಯದಲ್ಲಿ ನಾವು ಕಾಣಬಹುದು. ಕರುಣಗಳ ಬಲ್ಲಿಗನು ಮೊದಲಿಗೆ ಗುರುತ ನರೆಯದೆಯೇ ಬಳಿಕ ತಮ್ಮನ ಕರಬೆರಡಿರುವುದಿತ್ತಿ ತಮ್ಮನ ಕರಬೆರಡರಿರುವುದೆತ್ತಿ ನುಡಿದನು ಮಧುರ ವಚನದಲ್ಲಿ ತಮ್ಮ ಭರತ ತಮ್ಮ ಏನಯ್ಯ ತಮ್ಮ ಏನಯ್ಯ ಏನಯ್ಯ ತಮ್ಮ ಏನಯ್ಯ ಮುಖದ ಕಾಂತಿ ಕಂದಿದೆ ನಿನ್ನ ನಾನೀಗ ಗುರುತಿಸದಾದೆನು ಮುನ್ನ ನಿನ್ನ
ಮಾವನ ಮನೆಯಾದ ನಿನ್ನ ಮಾವನ ಮನೆಯಾದ ನಮ್ಮ ಅಯೋಧ್ಯ ನಗರಿಗೆ ಬರುವುದು ದಿವಸ ಎಷ್ಟಾಯಿತು ತರಳ ನೀನೇಗೆ ಕಾಣಿಗೆ ಮುಂದೆ ತಾತ ಎಲ್ಲಿರುವ ಮೊದಲು ಬದುಕಿರುವಾಗ ವೃದ್ಧನ ಆಗಿರುವಂತ ಗಾದೆಯೇ ನೀ ಬಿಟ್ಟು ಬಂದುದು ಸರಿಯಲ್ಲ ತಮ್ಮ ಸರಿಯಲ್ಲ ತಮ್ಮ ಸರಿಯಲ್ಲ ನಿನ್ನ ನಿರೀಕ್ಷಿಸಿ ನಾಲತಿ ಅತಿ ದೋಷ ತಾಳಿದೆನು ಪೂರ್ವದಿ ಸದಾ ಕರುಜವನ ಬಬ್ಬೆಪ್ಪನು ಮಕ್ಕಳದೋಳು ಇರುವನೆ ಹೇಳಿದನು ನೀರಿಲ್ಲಿಗೆ ಬರುವಾಗ ಇಲ್ಲಾಸನವ ಹೊಂದಿದೆನೇ ಭೂವರನು ಋಣ ಬಿಡದೆ ಹೋದರುಳ್ ಅನುಮಾನ ಕರಬಲ್ಲವೇ ನಿತ್ಯ ಸತ್ಯಾತ್ಮನ ಆಗಿರುವುಳ್ಳ ಜನಗರ ಶುಶ್ರೂಷೆಯನ್ನು ಮಾಡಿ ಮಾಡುತ್ತಿರುವೆ ಪಿತೃ ಸೇವೆಯುಳ್ಳು ಲೋಪವಿಲ್ಲವೈ ಲೋಪವಿಲ್ಲವೈ ಏನಯ್ಯ ತಮ್ಮ ಏನಯ್ಯ ಏನಯ್ಯ ತಮ್ಮ ಏನಯ್ಯ ನಿನ್ನ ಕಾಂತಿ ಕಂದಿದೆ ನಿನ್ನ ನಾನೀಗೆ ಗುರುತಿಸದಾದಿರು ಮುನ್ನ ಏನಯ್ಯ ತಮ್ಮ ಏನಯ್ಯ ತಮ್ಮ ಏನಯ್ಯ ತಮ್ಮ ತಮ್ಮ ಏನಯ್ಯ ಕಳಾಹೀನನಾಗಿದ್ದಂತಹ ಭರತನ ಪರಿಚಯ ಆದದ್ದು ಕಷ್ಟದಲ್ಲಿ ಹೀಗೆ ಹೇಳುತ್ತಾ ತಮ್ಮನನ್ನು ಸಂತೈಸುತ್ತಾ ಆತ ಹೇಗಿದ್ದಾನೆ ಎಂದು ಕೇಳುತ್ತಾ ಪ್ರಧಾನವಾಗಿ ಕೇಳಿದ್ದು ಮಗನಾಗಿ ನಿನ್ನ ಕರ್ತವ್ಯವನ್ನು ನೀನು ಸರಿಯಾಗಿ ನಿರ್ವಹಣೆ ಮಾಡುತ್ತಾ ಇದ್ದೀತಾನೆ. ಒಬ್ಬ ಅಣ್ಣನಾಗಿ ತಮ್ಮನಲ್ಲಿ ಮೊದಲು ಕೇಳಿದಂತಹ ಪ್ರಶ್ನೆ ರಾಮ ಕೇಳಿದ ಪ್ರಶ್ನೆ ಅದೇ. ತಂದೆಯನ್ನು ನೀನು ಚೆನ್ನಾಗಿ ನೋಡುತ್ತಾ ಇದ್ದೀಯಲ್ಲ. ಆತ್ಮೀಯ ವೀಕ್ಷಕರೇ, ಯಕ್ಷ ರಾಮಾಯಣ ನಮ್ಮ ಟಿವಿಯ ಭಂಡಾರಿ ಬಿಲ್ಡರ್ಸ್ ಯಕ್ಷ ರಾಮಾಯಣ ಪಟ್ಲ ಭಾಗವತರ ಸಿರಿಕಂಠದಲ್ಲಿ ಮೂಡಿಬರುತ್ತಾ ಇದೆ. ಪದ್ಮನಾಭ ಉಪಾಧ್ಯ ಏಕಕಾಲದಲ್ಲಿ 7 ಚಂಡೆಗಳನ್ನು ನುಡಿಸುತ್ತಾ, ಅದೇ ರೀತಿ ಬುಳಿಂಜಡ್ಕ ಗುರುಪ್ರಸಾದ್ ಅವರ ಮದ್ದಳೆ ವಾದನದೊಂದಿಗೆ ಚಕ್ರತಾಳದಲ್ಲಿ ರಜನೀಶ್, ಸಮರ್ಥ ಹಿಮ್ಮೇಳ ಯಕ್ಷ ರಾಮಾಯಣ. ಭಂಡಾರಿ ಬಿಲ್ಡರ್ಸ್ ಇವರು ಪ್ರಧಾನ ಪ್ರಾಯೋಜಕರು, ಮಾತಾ ಡೆವಲಪರ್ಸ್ ಸಹ ಪ್ರಾಯೋಜಕರಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇಂದಿನ ಕಥಾಭಾಗಕ್ಕೆ ಮಂಗಳ ಪದವನ್ನು ಹಾಡುವುದಕ್ಕೆ ಅನುಮತಿಯನ್ನು ಯಾಚಿಸ್ತಾ ಇದ್ದೇವೆ. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಜಲದಲ್ಲಿ ಚಲಿಸುವ ಮತ್ಸ್ಯನಿಗೆ ಓದುವಂತೆ ಜಲದಲ್ಲಿ ಚಲಿಸುವ ಮತ್ಸ್ಯನಿಗೆ ಹಿರಿಯ ಬೆನ್ನಲ್ಲಿ ಹೊತ್ತ ಕೂರ್ಮನಿಗೆ ಧರೆಯನ್ನು ಧರಿಸಿದ ವರಗವ ತಾರಗಿ ತರುಣನ ಕಾಯ್ದ ಚಿರರದು
ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಂಗಲಂ ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.